ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತೆಯರ ಸಂಘದ ಸದಸ್ಯರು, ಪತ್ರಕರ್ತೆಯರ ಗೃಹ ಮಂಡಳದ ನಿರ್ದೇಶಕಿಯರು, ಪಬ್ಲಿಕ್ ಟಿವಿದ ಜಿಲ್ಲಾ ವರದಿಗಾರರು ಸುಕ್ಪಾಲ್ ಪೊಳಲಿಯರ್ನ ಮಿತ್ತು ಕ್ಷುಲ್ಲಕ ಕಾರಣಗ ವಕೀಲರೊರಿ ಮಾರಣಾಂತಿಕವಾದ ಹಲ್ಲೆ ಮಲ್ತಿನ ಘಟನೆ ಸೋಮವಾರ ರಾತ್ರಿ ವರದಿಯಾತಂಡು. ಪ್ರಕರಣದ ಬಗೆಟ್ಟು ಒರಿ ಆರೋಪಿನ ಪೊಲೀಸರು ಸೆರೆ ಪತ್ತದೇರು. ಪತ್ರಕರ್ತರು ಸುಕ್ಪಾಲ್ ಪೊಳಲಿಯರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ತಿದ್ದಾರೆ. ಈ ನಿಟ್ಟಿಡು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತೆಯರ ಸಂಘದ ಪದಾಧಿಕಾರಿಗಳು ಸದಸ್ಯರು ಕುಡ್ಲ ಪೊಲೀಸ್ ಆಯುಕ್ತರನ್ನು ಅಂಗಾರ ಮಧ್ಯಾಹ್ನ ಭೇಟಿ ಮಲ್ತದು ತಪ್ಪಿತಸ್ಥರನ್ನ ಮಿತ್ತು ಕಠಿಣ ಕ್ರಮವನ್ನು ಗೆತ್ತನೋಡು ಪಂಡದು ಒತ್ತಾಯ ಮಲ್ತಿದ್ದಾರೆ. ಉರ್ವ ಹೊಯ್ಗೆ ಬಜಾರ್ ದಲ್ಪ ಜೋಕ್ಲಿನ ಸ್ಕೇಟಿಂಗ್ ದ ವಿಷಯ ನಡೆದಿನ ಪಾತ್ರಕತೆ ಜೋರಾದ ವಕೀಲರು ಯದುನಂದನ ಸುಕ್ಪಾಲ್ರನ ತರೆಗೆ ಕೈಟಿತ್ತಿನ ರಾಡ್ ಬಲವಾದ ಹಾಕದಿರು. ಮಾರಣಾಂತಿಕ ಹಲ್ಲೆಡು ತರೆಗೆ ತೀವ್ರ ತರದ ಗಾಯ ಆಯಿನ ಸುಕ್ಪಾಲ್ ಕುಡ್ಲದ ಖಾಸಗಿ ಆಸ್ಪತ್ರೆಗೆ ದಾಖಲಾದ ಚಿಕಿತ್ಸೆ ಪಡೆಯೊಂದುಲ್ಲೇರು. ಉರ್ವ ಪೊಲೀಸ್ ಠಾಣೆಡು ಪ್ರಕರಣ ದಾಖಲಾದ ಪೊಲೀಸರು ವಕೀಲರು ಯದುನಂದನ್ರನ್ನು ವಶಕ್ಕೆ ತಂದೇರು. ಪತ್ರಕರ್ತರ ಮಿತ್ತ ನಡೆದಿನ ಹಲ್ಲೆಯನ್ನು ಖಂಡಿಸಾದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರೆಸ್ ಕ್ಲಬ್ ಟ್ರಸ್ಟ್ದ ಮುತಾಲಿಕೆಡು ಕುಡ್ಲ ಪೊಲೀಸ್ ಕಮಿಷನರ್ಗೆ ಮನವಿ ಕೊಡ್ದು ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆ ಆವಡು ಪಡೆದು ಒತ್ತಾಯಿಸಾದರು. ಘಟನೆಯನ್ನು ಖಂಡಿಸಾಯಿನ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ಇಂದಾಜೆ ಪತ್ರಕರ್ತರ ಮಿತ್ತು ಇಂಚಿತಿ ಹಲ್ಲೆಗೂ ಸೂಕ್ತ ಕಾನೂನು ಕ್ರಮ ಆವಡು ಪಡೆದು ಈ ಪುರತು ತೆರಿಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಮತ್ತು ನಮ್ಮ ಪತ್ರಿಕಾ ಗೃಹ ನಿರ್ಮಾಣ ಸಹಕಾರಿ ಸಂಘದ ನಿರ್ದೇಶಕರು ಹಾಗೂ ಪತ್ರಿಕಾ ಭವನ ಟ್ರಸ್ಟ್ನ ಟ್ರಸ್ಟಿಯಾಗಿರುವ ಪತ್ರಕರ್ತ ಸುಕ್ಪಾಲ್ ಪೊಳಲಿಯ ಮೇಲೆ ಏನು ಹಲ್ಲೆ ನಡೆದಿದೆ ಅದನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸ್ತದೆ. ಈ ರೀತಿಯ ಘಟನೆಗಳು ಆಗಬಾರ್ದು. ಆದರೆ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ನಾವು ಈಗಾಗಲೇ ಜಿಲ್ಲಾ ಪತ್ರಕರ್ತರ ಸಂಘದಿಂದ ನಿಯೋಗ ಇವತ್ತು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಶಶಿಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದೆ. ಈಗಾಗಲೇ ಇದಕ್ಕೆ ಪೊಲೀಸ್ ಆಯುಕ್ತರಾದ ಶಶಿಕುಮಾರ್ ಕೂಡ ಸೂಕ್ತವಾಗಿ ಸ್ಪಂದಿಸಿ ಆರೋಪಿಯನ್ನು ಬಂಧಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಆಗದಂತೆ ಸೂಕ್ತ ರಕ್ಷಣೆಯನ್ನು ಪತ್ರಕರ್ತರಿಗೆ ನೀಡಬೇಕೆಂದು ಈಗಾಗಲೇ ನಾವು ಮನವಿಯ ಮೂಲಕ ಶಶಿಕುಮಾರ್ ಅವರಿಗೆ ಆಯುಕ್ತರಿಗೆ ಮನವಿಯನ್ನು ಮಾಡಿದ್ದೇವೆ. ರಡ್ಡು ಕಡೆರದಲ್ಲ ಪ್ರಕರಣ ದಾಖಲಾತಂಡು ಸುಕ್ಪಾಲ್ ಪೊಳಲಿಯರಿಗೂ ತರೆಗೆ ಗಾಯ ಆತಂಡು. ಘಟನೆಗೆ ಸಂಬಂಧಿಸಾದ ಒರಿಯನ ಬಂಧನಲ ಆತಂಡು. ಇನ್ನತ ಬಗೆಟ್ಟು ಸೂಕ್ತ ತನಿಖೆ ನಡಪಾವ ಪಂಡದು ಪೊಲೀಸ್ ಆಯುಕ್ತರು ಶಶಿಕುಮಾರ್ ತೆರಿಪಾಯರು. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಉರ್ವ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ. ಅದರಲ್ಲಿ ಹೊಯ್ಗೆ ಬಜಾಲ್ ಅಂತ ಒಂದು ಏರಿಯಾದಲ್ಲಿ ಸ್ಟಾರ್ ಸ್ಕೇಟ್ಸ್ ಅನ್ನುವಂಥ ಒಂದು ಸ್ಕೇಟಿಂಗ್ ಪ್ರೈವೇಟ್ ಅಕಾಡೆಮಿಯಲ್ಲಿ ಸಂಜೆ ಒಂದು ಚಿಕ್ಕ ವಾಗ್ವಾದ ನಂತರ ವಿಕೋಪಕ್ಕೆ ಹೋಗ್ಬಿಟ್ಟು ಒಂದು ಹಲ್ಲೆ ಪ್ರಕರಣ ಆಗಿದೆ. ಅದರಲ್ಲಿ ಇಬ್ಬರು ಮಕ್ಕಳು ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ವಿಚಾರವಾಗಿ ಅವರ ಪೋಷಕರ ನಡುವೆ ಸ್ವಲ್ಪ ಪ್ರತಿ ಮಾತು ಮತ್ತು ಕಿಂಡಲ್ ಮಾಡುವಂಥದ್ದು ಈ ಥರದ್ದೆಲ್ಲ ಆಗಿರುತ್ತೆ. ಅದರ ಹಿನ್ನೆಲೆಯಲ್ಲಿ ನಿನ್ನೆ ಏಕಾಏಕಿ ಮಾತುಕತೆ ನಡೆದ್ಬಿಟ್ಟು ಆ ಮಾತುಕತೆ ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ಯದುನಂದನ್ ಅಂತ ಒಬ್ಬರು ಅಡ್ವೊಕೇಟು ಅವರು ಆ ಒಂದು ವಾಗ್ವಾದದ ಸಂದರ್ಭದಲ್ಲಿ ಒಂದು ರಾಡನ್ನು ತಗೊಂಡು ಸುಕ್ಪಾಲ್ ಪೊಳಲಿ ಅಂತ ಒಂದು ಪ್ರತಿಷ್ಠಿತ ಖಾಸಗಿ ಚಾನಲ್ ಏನಿದೆ ಆ ಚಾನಲಲ್ಲಿ ರಿಪೋರ್ಟಿಂಗ್ ಮಾಡ್ತಿದ್ದಂಥ ವ್ಯಕ್ತಿ ಅವ್ರಿಗೆ ಹೆಡ್ ಇಂಜುರಿ ಆಗಿದೆ. ಸುಮಾರು 7 ಸ್ಟಿಚಸ್ ಹಾಕಿದ್ದಾರೆ. ಆ ವ್ಯಕ್ತಿ ಜೊತೆಗೆ ಇನ್ನೊಬ್ಬರು ಡಾಕ್ಟ್ರು ಕೂಡ ಆ ಸಂದರ್ಭದಲ್ಲಿ ಅಂದರೆ ವಿಕ್ಟಿಮ್ ಸುಕ್ಪಾಲ್ ಪೊಳಲಿ ಜೊತೆ ಒಬ್ಬರು ಡಾಕ್ಟ್ರು ಕೂಡ ಇದ್ದರು. ಸೊ ಅವರ ಒಂದು ಪ್ರೆಸೆನ್ಸಲ್ಲಿ ಇನ್ಸಿಡೆಂಟ್ ಆಗಿರುವಂಥದ್ದು. ಸೊ ಅದರಲ್ಲಿ ನಾವು ಉರ್ವ ಪೊಲೀಸ್ ಠಾಣೆಯಲ್ಲಿ 307 IPC ಅಂದರೆ ಕೊಲೆ ಪ್ರಯತ್ನ ಪ್ರಕರಣದಲ್ಲಿ ನಾವು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಯದುನಂದನ್ ಅವರು ವೃತ್ತಿಯಲ್ಲಿ ವಕೀಲರು ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ನಿನ್ನೆ ಆ ಒಂದು ಇನ್ಸಿಡೆಂಟ್ ಉರ್ವ ಪೊಲೀಸ್ ಸ್ಟೇಷನ್ಲಾಗಿದೆ. ಅದೇ ರೀತಿ ಅದಕ್ಕೆ ಪ್ರತಿಯಾಗಿ ಆ್ಯಕ್ಚುಲಿ ವಕೀಲ್ ಯಾರಿದ್ದರು ಅವ್ರ ಕಡೆಯವರು ಇನ್ಸಿಡೆಂಟ್ ಆ್ಯಕ್ಚುಲಿ ಇವರೇ ಪ್ರಾರಂಭ ಮಾಡಿದ್ದು. ಆಗ ಸೆಲ್ಫ್ ಡಿಫೆನ್ಸಲ್ಲಿ ನಮಗೆ ಮುಂದಾದಾಗ ನಾವು ಅಸಾಲ್ಟ್ ಮಾಡಬೇಕಾಗಿ ಬಂತು ಅನ್ನೋ ರೀತಿಯಲ್ಲಿ ಒಂದು ಪ್ರತಿ ದೂರನ್ನು ಕೂಡ ಕೊಟ್ಟಿದ್ದಾರೆ, ಕೌಂಟರ್ ಕೇಸ್ನ. ಅದರಲ್ಲೂ ಕೂಡ ನಾವು 323, 324, 341 ಅಂದರೆ ಹಲ್ಲೆ ಮತ್ತು ಅವನ ಮೂಮೆಂಟ್ ರೆಸ್ಟ್ರಿಕ್ಟ್ ಮಾಡಿದ್ದಂಥ ಒಂದು ಪ್ರಕರಣದಲ್ಲಿ ನಾವು ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ ಕಂಪ್ಲೇಂಟ್ ಮೇಲೆ. ಸೊ 2 ಪ್ರಕರಣಗಳು ಉರ್ವ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಆದರೆ ಒಬ್ಬರು ಅಂದರೆ ಈ ವಕೀಲರು ಯಾರಿದ್ದರು ಯದುನಂದನ್ ಅಂತ ಅವರೊಬ್ಬರದ್ದು ಮಾತ್ರ ಅರೆಸ್ಟ್ ಆಗಿದೆ. ಪ್ರೆಸ್ ಕ್ಲಬ್ ಅಧ್ಯಕ್ಷರು ಅನ್ನು ಮಂಗಳೂರು, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷರು ರಾಮಕೃಷ್ಣ ಆರ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು ದಯಾನಂದ್ ಕುಕ್ಕಾಜೆ, ಅನ್ಸರ್ ಇನೋಳಿ, ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ,
ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್, ಮಾಧ್ಯಮ ಅಕಾಡೆಮಿ ಸದಸ್ಯರು ಜಗನ್ನಾಥ್ ಶೆಟ್ಟಿ ಬಾಳ ಬೊಕ್ಕ ಹೆಚ್ಚಿನ ಪತ್ರಕರ್ತರು ಈ ಪೊರ್ತೋಟುಗೈತರು.